ಮಂಜೇಶ್ವರ ತಾಲೂಕಿನ ಉದ್ಯಾವರ ಸಾವಿರ ಜಮಾಹತಿನ ಅಂಗಣದಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಅಸಯ್ಯದ್ ಶಹೀದ್ ವಲಿಯಿಲ್ಲಾಹಿ ಅವರ ಹೆಸರಿನಲ್ಲಿ 5 ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುತ್ತಿರುವ ಉರೂಸ್ ಕಾರ್ಯಕ್ರಮಕ್ಕೆ ಮಕಾಂ ಜಿಯಾರತಿನ ಬಳಿಕ ದರ್ಗಾ ಸಮಿತಿ ಅಧ್ಯಕ್ಷರಾದ ಎಕೆ ಮೊಹಮ್ಮದ್ ಮೋನು ಹಾಜಿ ಅವರು ಧ್ವಜಾರೋಹಣಗೆಯುವುದರೊಂದಿಗೆ ಉರೂಸ್ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿಕೊಂಡು ನಡೆದ ಕಾರ್ಯಕ್ರಮದಲ್ಲಿ ಅತಾವುಲ್ಲಾ ತಂಗಳ್ರವರ ಮಖಾಂ ಜಿಯಾರತ್ತಿನ ಬಳಿಕ ಜಮಾಅತ್ ಮುದ್ರಿಸ್ ಅಬ್ದುಲ್ ಖಾದರ್ ಮದನಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಸಮಸ್ತ ಕೇರಳ ಜಮ್ಇಯತುಲ್ ಉಲಮಾ ಅಧ್ಯಕ್ಷ ಹಾಗೂ ಸಾವಿರ ಜಮಾಅತ್ ಖಾಜಿ ಕೂಡ ಆಗಿರುವ ಅಸಯ್ಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮರಣ ಎಂಬುದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕಿರುವ ಯಾತ್ರೆಯಾಗಿದೆ. ಅದೇ ರೀತಿ ಅಲ್ಲಾಹ್ವಿನ ಔಲಿಯಾಗಲು ಅಂಬಿಯಾಗಳು ಮರಣ ಹೊಂದಿದ್ರೂ ಅಲ್ಲಾಹ್ವಿನ ಭಾಗದಲ್ಲಿ ಅವರು ಜೀವಂತವಾಗಿರ್ತಾರೆ. ಅಂತಹ ಮಹಾನ್ ವ್ಯಕ್ತಿಗಳನ್ನು ನಾವು ಸ್ಮರಿಸಲೇಬೇಕಾಗಿದೆ ಅಂತ ಹೇಳಿ ಉರುಸ್ ಸಮಾರಂಭಕ್ಕೆ ಶುಭ ಹಾರೈಸಿದರು. മരണം എന്നുള്ളത് അത് യഥാർത്ഥത്തിൽ ഒരു സാധനം പാടെ നശിക്കലല്ല. അത് അൽ മൗതു ലൈസ ബിഅദമിൻ മഹ്ദിൻ, ഒരു സാധനം പാടെ ഇല്ലാതെയായി പോവുക എന്നുള്ളതല്ല മരണം എന്ന് പറയാം. അത് ഇന്നമാ ഹുവ ഇൻതിഖാലുൻ മിൻ ദാരിൻ ഇലാ ദാരിൻ എന്നുള്ളതാണ്. ഒരു സ്ഥലത്തു നിന്ന് മറ്റൊരു സ്ഥലത്തേക്കുള്ളതായ ഒരു പ്രയാണം, ഒരു സ്ഥലത്തു നിന്ന് മറ്റൊരു സ്ഥലത്തേക്ക് മാറി താമസം, അത്രേ ഉള്ളൂ. പക്ഷേ ಮಖಾಂ ಜಿಯಾರತ್ಗೆ ನೇತೃತ್ವ ನೀಡಿದ ಅಸಯ್ಯದ್ ಅತ್ತಾವುಲ್ಲಾ ತಂಗಳ್ ಮಾತನಾಡಿ, ದೇವರಿಗೆ ತೃಪ್ತಿಯಾಗುವ ಕೆಲಸದಲ್ಲಿ ನಾವು ನಿರತರಾಗಬೇಕಾಗಿದೆ, ಔಲಿಯಾಗಳನ್ನ ಪ್ರೀತಿಸಬೇಕಾಗಿದೆ ಎಂದು ಹೇಳಿದ ಅವರು ಉರುಸ್ ಸಮಾರಂಭಕ್ಕೆ ಶುಭ ಹಾರೈಸಿದರು. ಮಹಾನಾಯ ಅಸಯ್ಯದ್ ಶಹೀದ್ ವಲಿಯುಲ್ಲಾಹಿ ഖുദ്ദസല്ലാഹു സിർറഹുൽ അവരുടെ ഉറൂസ് പരിപാടിയിലാണ് നാം എല്ലാവരും സംബന്ധിച്ചു കൊണ്ടിരിക്കുന്നത്. നബി കരീം സല്ലല്ലാഹു അലൈഹി വസല്ലം തങ്ങൾ പറയുന്നു, മൻ ഖാഫല്ലാഹ് വഖാഫഹു കുല്ലു ഷൈഇൻ, ആർ അല്ലാഹുവിനെ പേടിക്കുന്നുവോ അവനെ ജനങ്ങൾ പേടിക്കുമെന്നാണ്. നമ്മുടെ നാട്ടിനെ സംബന്ധിച്ചിടത്തോളം ഇവിടുത്തെ മഹാന്മാരായ ആ മശായിഖന്മാർ അള്ളാഹുവിനെ പേടിച്ചു. അതുമാത്രമല്ല, അള്ളാഹു അവർക്ക് വിലായത്തിനെ കൊടുത്തു. അതുകൊണ്ട് സാധാരണ ജനങ്ങളായ നാം എല്ലാവരെയും ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಜಮಾಅತ್ ಮುದರಿಸ್ ಅಬ್ದುಲ್ ಖಾದರ್ ಮದನಿಯವರು ಮಾತನಾಡಿ, ಒಬ್ಬ ಮನುಷ್ಯ ದಾನ ಮಾಡೋದ್ರಿಂದ ಅಥವಾ ನಮಾಜ್ ಮಾಡೋದ್ರಿಂದ ಮಾತ್ರ ಮುಸಲ್ಮಾನನಾಗೋದಿಲ್ಲ, ಆತ ಅಂಬಿಯಾಗಳನ್ನ ಔಲಿಯಾಗಳನ್ನ ಗೌರವಿಸಬೇಕಾಗಿದೆ ಅಂತ ಹೇಳಿದರು. ಜಕಾತ್ കൊടുക്കുന്നു, നല്ല നല്ല കാര്യങ്ങളൊക്കെ ചെയ്യുന്നു. അപ്പോൾ അത് മാത്രം മതിയാകുന്നില്ല. നമുക്ക് എന്ത് വേണം? അള്ളാഹുവിൻ്റെ അമ്പിയാക്കളോട്, അതായത് അമ്പിയാക്കളെ കൊണ്ട് വിശ്വസിക്കണം, മലക്കുകളെ കൊണ്ട് വിശ്വസിക്കണം. അതുപോലെ തന്നെ അമ്പിയാക്കളുടെ അനന്തരാവകാശികളായിരിക്കുന്ന ഔലിയാക്കൾ. ಬಳಿಕ ಔಲಿಯಾಗಳ ವಿಸ್ಮಯ ಲೋಕ ಎಂಬ ವಿಷಯದಲ್ಲಿ ಅಬ್ದುಲ್ ಕರೀಂ ಫೈಜಿ ಮುಖ್ಯ ಪ್ರಭಾಷಣ ನಡೆಸಿದರು. ಈ ಸಂದರ್ಭ ಪೂಕುಂಜ ತಂಗಳ್, ದರ್ಗಾ ಪ್ರಧಾನ ಕಾರ್ಯದರ್ಶಿ ಪಳ್ಳಿ ಕುഞ്ഞി ಹಾಜಿ, ಜೊತೆ ಕಾರ್ಯದರ್ಶಿ ಎಸ್ಎಂ ಬಶೀರ್, ಹಮೀದ್ ತಂಗಳ್, ಮೌಲಾನಾ ತಂಗಳ್, ಜಮಾಅತ್ ಅಧ್ಯಕ್ಷ ಇಕೆ ಸೂಫಿ ಹಾಜಿ, ಅಬುಬಕರ್ ಮಾಹಿನ್ ಹಾಜಿ ಸೇರಿದಂತೆ ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೇರಳ ಹಾಗೂ ಕರ್ನಾಟಕದ ಸಂಗಮ ಭೂಮಿಯಾಗಿರುವ ಉದ್ಯಾವರ ಸರ್ವಧರ್ಮೀಯರ ಸೌಹಾರ್ದದ ಪ್ರತೀಕವಾಗಿದೆ. ಜಾತಿ ಮತ ಭೇದವಿಲ್ಲದೆ ಸಹಸ್ರಾರು ಮಂದಿ ಸಂದರ್ಶಿಸಿ ತಮ್ಮ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವ ಪುಣ್ಯ ಕೇಂದ್ರವಾಗಿರುವ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾಗಿರುವ ಉದ್ಯಾವರ ಅಸಯ್ಯದ್ ಶಹೀದ್ ಮುಲಾಯಿಲ್ಲರವರ ದರ್ಗಾ ಶರೀಫ್ನಲ್ಲಿ ಕೋವಿಡ್ನ ಹಿನ್ನೆಲೆಯಲ್ಲಿ ಈ ಸಲ ಕನಿಷ್ಠ 4 ದಿನಗಳ ಕಾರ್ಯಕ್ರಮಗಳೊಂದಿಗೆ ಉರುಸ್ ಸಮಾರಂಭವನ್ನು ನಡೆಸುತ್ತಿದೆ. ಇಂದು ಅಬ್ದುಲ್ ಲತೀಫ್ ಸಖಾಫಿ ಕಾಂತಪುರಂ ಉಸ್ತಾದರ ನೇತೃತ್ವದಲ್ಲಿ ಲಕ್ಷಾಂತರ ವಿಶ್ವಾಸಿಗಳು ಭಾಗವಹಿಸಲಿರುವ ಮದನಿಯ ಮಜ್ಲಿಸ್ ನಡೆಯಲಿದೆ. ಸಮಾರೋಪದ ದಿನವಾದ ಏಪ್ರಿಲ್ 3ರಂದು ಉದ್ಯಾವರ ಖತೀಬ್ ಅಬ್ದುಲ್ ಕರೀಂ ಧರ್ಮಿಯವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರೋಪ ಸಮಾರಂಭವನ್ನು ಅಸಯ್ಯದ್ ಇಬ್ರಾಹಿಂ ಖಲೀಲುಲ್ ಬುಖಾರಿ ಕಡಲುಂಡಿ ತಂಗಳ್ ಉದ್ಘಾಟಿಸಲಿದ್ದಾರೆ. ಬಳಿಕ ಏಪ್ರಿಲ್ 4ರಂದು ಮೌಲೂದ್ ಮಜ್ಲಿಸ್ ಮತ್ತು ಹಗಲು ಉರುಸ್ ಹಾಗೂ ಅನ್ನದಾನ ನಡೆಯಲಿದೆ. ಅಬ್ದುಲ್ ರಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.